ಒಂದುಂಟು ಸರಿಯಾಗಿ ಹಾರಾಗಿ ಅಲಿಪಂಡ ಸರ್ಪ ಸರ್ಪ ಮಾಲೆ ಪಾಡುತ್ತಿರುವ ಸರ್ಪ ಅನೇಕ ಸರ್ಪನಾಗಿ ದೂರ ಕಟ್ಟಲು ಸುತ್ತಲಿರುವುದು ಕಾಂತ್ಯ ವಿಶ್ವ ವಿಮೋಹನ ಸುಪತಿ ಪ್ರಪಂಚದ ಮೃತ್ಯು ಜಯಿಸಾತಿನ ಪ್ರಪಂಚವೂ ಅಮೃತವೂ ಏಕ ಸಮುದ್ರ ಮತ್ತು ಮುಗಿದಾಡಿ ತಕ್ಷಣ ಅಮೃತವನ್ನು ಯಜಮಾನನ ಆಯಸ್ಸು ಕ್ಷೀಣಿತಾಕೋ ಒಂದು ಯದಿಕ್ಷಿತಾಯು ಗಿಡಿಬಾ ಪರೇತಃ ಮೃತ್ಯು ದೇವತೆ ಆ ದೇವತೆ ಹೊಯ್ಕೊಂಡು ಹೋಗುವುದಿಲ್ಲ ಆ ದೇವತೆ ಯದಿಕ್ಷಿತಾಯು ಯದಿ ಮೃತ್ಯೋರನ್ ನಿಗನ್ನೇತ ದೇವ ಅಥವಾ ಗಟ್ಟಿ ತನ್ನ ವಸ್ತು ಪಡೆದು ಹುಡುಗಿಯು ಈಗ ನಿಗ್ರಹವಾಗಿ ಅಂತ ಮೃತ್ಯು ಅಪಹಾರವನ್ನು ಕೊಡೋದು ಗಟ್ಟಿ ಮತ್ತೊಂದು ಹುಡುಗಿ ಮೃತ್ಯೋರನ್ ನಿಗನ್ನೇತ ದೇವ ಸಮಾಹಾರ ಸಪ್ತಿಂಜಯ ರುದ್ರಾಯ ನಮಃ ಭೀಮನಾಮಕ ಶ್ರೀ ರುದ್ರಾಯ ನಮಃ ಪ್ರಸನ್ನವರದೋ ಭವ
पिता पूरा परिहार कंपिन उद्देशु संगन उद्देश नमो नमो भवति कंपिन मंत्र आशीर्वाद जी मंत्र दीर्घायुस्तन अनुग्रह ओषधिन अधिपति चंद्रे मर्दु बोर्डन कादवल्पु नम शास्त्र आयुर्वेद ओषधि प्रधान ಗುಳಿಗೆ ಮತ್ತು ಸೇವನೆ ಮಾಡ್ತಾರೆ ಐದು ಅವರ ಆಯ್ದ ಪ್ರಾರ್ಥನೆ ಮಾಡ್ತಾರೆ ಮಾಡಿ ಎಂಟು ಬೆಳವಣಿಗೆ ಅಗತ್ಯ ಉಂಟ ಅಂಚ ಎಣ್ಣ ಜೀವರುಳ್ಳ ಅಭಿವೃದ್ಧಿನ ಅನುಗ್ರಹ ಪಡೆ ಕಂತಿನ ಮಂತ್ರ ವೇದ ಮಂತ್ರ ಐದು ಆಹುತಿ ಕೊಟ್ಟ ಸುರುದು ನವಗ್ರಹ ನಿರ್ದೇಶ ಮತ್ತೊಂದು ಅನ್ಯಾನ್ಯ ಸಮಿತಿ ಗರುಮುಖ ಆಜ್ಞಾವತಿ ಕೊಟ್ಟ ನವಗ್ರಹ ಜ್ಞಾನ ಮಲ್ತದೆ ಆಧಾರೇ ಪ್ರಥಮ ಯೋಗಶಾಸ್ತ್ರಗಳು ಷಟ್ಚಕ್ರ ಚಿಂತನೆ ಮಲ್ತದೆ ಮೂಲಾಧಾರಗಳು ಸಹಸ್ರಾರ ಐದು ಮೂಲಾಧಾರ ಚಕ್ರಗಳು ಸೂರ್ಯಗ್ರಹೆ ಸ್ವಾಧಿಷ್ಠಾನ ಚಕ್ರಗಳು ಚಂದ್ರಗ್ರಹೆ ಬಂಜಿದುಡು ನಮ್ಮ ಮಣಿಪೂರ ಪಂಚದ ಚಕ್ರಗಳು ಸುಜಗ್ರಹೆ ಹೃದಯಗಳು ಅನಾಹತ ಪಂಚದ ಚಕ್ರಗಳು ಮೃಗಗ್ರಹೆ ಕಂಠ ಪ್ರದೇಶಗಳು ಆಜ್ಞಾ ಚಕ್ರ ಉಂಟು ವಿಶುದ್ಧ ಚಕ್ರ ಉಂಟು ಐದು ಗುರುಗ್ರಹೆ ಕಡೆಗೆ ಆಜ್ಞಾ ಅಥವಾ ಆಗ್ನೇಯ ಚಕ್ರ ಉಂಟು ಇದು ಶುಕ್ರಗ್ರಹೆ ನಮ್ಮ ಬೆನ್ನುಮೂಳೆ ಕೂತು ಸೇರಿದ ಜಾಗ ತ್ರಿಕೂಟಸ್ಥಳ ಗ್ರಹೆ ದೇವಗುತ್ತಿನ ಸಾವಿರಾರು ನಾಡಿ ಕರ್ಮ ಜಾಗಗಳು ಎಷ್ಟು ಬೇರೆ ಗಟ್ಟಿಯಾಗಿ ಒಂದು ಜೀವಿನ ಪದಕ್ಕೆ ಶಾಸ್ತ್ರಜ್ಞನ ಅಭಿಪ್ರಾಯ ಪ್ರಾರ್ಥನೆ ಮಾಡೋದು ಗ್ರಹ ಪಡೆದ ಗುರುನಾದಿ ಗ್ರಹ ಅದು ನೆಕ್ಸ್ಟ್ ಗ್ರಹ ಅಂತದ ಅದಕ್ಕೆ ಪ್ರತ್ಯೇಕ ಶಕ್ತಿ ಉಂಟೆ ಗುರುತ್ವ ಶಕ್ತಿ ಉಂಟೆ ಗ್ರಾವಿಟಿ ಪವರ್ ಮಾತ್ರ ಗ್ರಹನಾಗಲಿಕ್ಕೆ ಅವರಿಗೆ ಶಕ್ತಿ ಉಂಟು ಹೇಳಿದ ಅವರಿಗೆ ಪ್ರಪಂಚದ ಮತ್ತೊಂದು ಅಂತ ನಮ್ಮಲ್ಲೇ ಎಲ್ಲರಿಗೆ ಪತ್ರರು ಅದಕ್ಕೆ ಉದ್ದೇಶ ಮತ್ತೊಂದು ಆಹುತಿ ಕೊಡ್ತೀವಿ ಎಂಪ ವರ್ಷ ಅನ್ನೋದ ಒಂದು ಸಾವಿರ ನಮ್ಮ ಪೂರ್ಣ ಚಂದ್ರನ ರೂಪ ಪಟ್ಟ ಒಂದು ವರ್ಷ ಪಟ್ಟ ಒಂದು ವರ್ಷ ಬರ ಅಧಿಕ ಮಾಸ ಅವು ಜಾಸ್ತಿ ಸೂರ್ಯ ಚಂದ್ರಗ್ರಹಣ ಪುಣ್ಯಮೆದಾನ ಆಯ್ತು ಎರಡು ಸರಿ ಚಂದ್ರ ತೋರಿಸಿ ಒಂದು ಪುಣ್ಯಮೆದ ಒಂದು ಚಂದ್ರಗ್ರಹಣ ಆಯಿ ಒಕ್ಕದ ಪೂರ್ಣ ಚಂದ್ರ ಅಂಚೆ ಒಟ್ಟು ಸೇರಿದಾಗ 75 ವರ್ಷ ಕಾಲ ಆಯ ಸಾವಿರ ಚಂದ್ರನ ಲಕ್ಷ ಕೆಲವರಿಗೆ ಪುಣ್ಯಮೆದಾನ ದೇವರ ತೋರಿಸಿದ ಪಾಠ್ಯದ ಪೂರ್ಣ ಚಂದ್ರ ಅಂಚಿನ ಅಂದ್ರೆ ನಮ್ಮ ಸೂಚನ ಆಯ್ನ ಬಂತು ಪೂರ್ಣ ಚಂದ್ರ ನಮಗೆ 8 ವರ್ಷ ಮಟ್ಟ ತೋರಿಸಿ ಒಂದು ಸಾವಿರ ಚಂದ್ರನ ನಮ್ಮ ದರ್ಶನ ಮಾಡ್ತದ ಅಥವಾ ಅನುಗ್ರಹ ರೀತಿಯ ಆಯನೇ ದರ್ಶನ ಕೊಡ್ತೇನೆ ಅಂತ ವೇದ ಮಂತ್ರದಾದ ಆಶಯದಲ್ಲಿ ಒಂದು ದರ್ಶನ ಆದ್ದರಿಂದ ಶಿವರು ಕೂತೆ ಆಯ್ತ ಆಶಯದ ನಮಗೆ ಪೂರ ಅನುಗ್ರಹ ಮಾಡ್ತಾರೆ ವೇದ ಮಂತ್ರದ್ದು ಹಾಗೆ 1 ವರ್ಷ ಬದುಕುತ್ತೆ ಇಂದ್ರಿಯ ಗಟ್ಟಿ ಅಂತ ಬದುಕುದು ಯಾಕೆ ಕನ್ನಡ ಮಾಡೋದು ಅಂತ ಶೇರಿಗೆ ಇಂದ್ರಿಯ ಎಷ್ಟು 100 ವರ್ಷ ಅಂದರೆ ಇಂದ್ರಿಯ ಗಟ್ಟಿ ಇಲ್ಲ ಆ ನಿಜವಾದ ಬದುಕಿದ್ದ ಎಂದು ಶಾಸ್ತ್ರಜ್ಞನ ಅಭಿಪ್ರಾಯ ವೇದ ಬದುಕು ಇಂದ್ರಿಯ ಸಹಿತವಾದ ಗಟ್ಟಿಯಾದ ಬದುಕು ಇಂದ್ರಿಯ ಸಹಿತ ಅಂಚಿನ ಶತಮಾನ ಆಯಸ್ಸುದಾದಂಟು ಅದಕ್ಕೆ ಮಾತ್ರ ವೇಗದ ಅನುಗ್ರಹ ಮಲ್ಪಡುವುದು ಪ್ರಾರ್ಥನೆ ಮಾಡುವುದು ಸ್ವಾಮಿಗೆ ಶ್ರದ್ಧಾ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ಅಭ್ಯವಾಹನ
वातारिं सर्वपापज्ञं प्रणतोऽस्मितिवाकरं विशङ्करदाराभङ्क्षेदोदारणपदं भवं नमागतिजनं सत्याजं भोर्मणे गर्भदम्बोतं विच्युत्काजनसन्निभम् प्रियं गुकुलिकाभासं रूपेण प्रतिमं बुधम् देवानाञ्जर्षेणान्यपुरं काञ्चनसन्निभम् हिमकुन्दमलाभं दैत्यानां परमं गुरुं नीलाञ्जनगिरिप्रख्यं धृतोनं महाद्गतिम् अर्धकायं महावीर्यचन्द्रादित्यविवर्धनम् पलाशपुष्पतङ्काशं तारकाग्रहतारकम् समस्तसम्पत्समाप्तिहेतवः समुत्थितापत्कुलधूमकेतवः ब्राह्मणवादवामविषिञ्चन्तु ब्रह्मविष्णुमहेश्वराः वासुदेवो जगन्नाथस्तदेव सङ्कर्षणो विभुः प्रद्युम्नश्चानिरुद्धश्च भवन्ति विषयायते आखण्डलोऽग्निर्भगवान् यमो वेदर्निस्तः वरुणः पवनश्चैवदनात्पालापाकुदर्वद केतर्लक्ष्मिर्धर्मेधा पुष्टिश्रद्धाक्रियावतिः बुद्धिर्लज्जा वपुष्टान्तिस्तप्तिक्तान्तिश्च मातरः एतात्पादविचिन्त्यं तद्विवाहुकेतुर्वद देवदानवजं धर्वाय प्राकृतपण्डः सिंधु सरस्वती यमुना गोदावरी नर्मदा कृष्णा भीमरथी जमल्पतर्यो श्रीगण्डकी गोमती कावेरी कपिला प्रयाग किटजा नेत्रावती इत्यादयः छेयोरावृणीमहे काले यज्ञाय काले यज्ञपतये स्वस्ति अस्तु नः यातु भेषजम् अन्नामस्तस्मिपदे काञ्चतुष्पदे ॐ शान्तिः 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 शिवादिश प्रतिश बुद्धिशो न आपो विश्वतः परिपान्तु सर्वतः शान्तिः शान्तिः अमृताभिषेकोऽस्तु
देवेशोऽसि प्रमावाहिक्षः पत्यस्व चन्दो मित्रश्यं वरुणः चन्दो भवद्यमा त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि पुष्पायाश्च पुष्पिणीः प्रबदोषविवर्जितं प्रियतां प्रीतये बालं विष्णुर्मे परमस्मृत् काळिसमुद्रस्य नमो ब्रह्मण्यदेवाय गोब्राह्मणहिताय च जगद्धिताय कृष्णाय गोविन्दाय नमो नमः तं वन्दे नन्दपाशधरं दिव्यार्धकाकं शिखाबद्धपयोचेतं भैष्मीबद्धकरापदामपहर्तारं दातारं सर्वसम्पदां लोकाभिरामं श्रीरामं ಶೇಷಪ್ಪಯ್ಯವರು ಇವತ್ತಿಗೆ ಭೀಮರಥ ಶಾಂತಿ ಈ ಕಾರ್ಯಕ್ರಮ ನಡೀತಾ ಇದೆ. ಶೇಷಪ್ಪಯ್ಯವರು ರಾಮಕುಂಜದ ಶಾಲೆಯಲ್ಲಿಯೇ ಕಲಿತದ್ದು, ಉದ್ಯೋಗ ಮಾಡಿದ್ದು. ಇವತ್ತಿಗೂ ಕೂಡ ಅನೇಕ ಮಂದಿ ಅವರನ್ನು ಪ್ರೀತಿ ಮಾಡಿಸೋದೇ ಕರೆಯೋದು. ಅದೇ ಅನ್ನ ಕೊಡ್ತಾರೆ. ಅವರು ಪಿ.ಟಿ ಮಾಸ್ಟರ್ ಆಗಿದ್ದದ್ದು ಆ ವೃತ್ತಿಗೆ ಎಷ್ಟು ತಾವು ಗೌರವ ಕೊಟ್ಟಿದ್ದಾರೆ ಎಂಬುದಕ್ಕೆ ಸಾಕ್ಷಿ. ಇವತ್ತಿಗೂ ಅವರ ಆರೋಗ್ಯಪೂರ್ಣವಾಗಿರತಕ್ಕಂತಹ ಸಶಕ್ತವಾಗಿರತಕ್ಕಂತಹ ಶರೀರ. ದೇವರು ಕೊಟ್ಟಿರೋದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಅಂತ ಹೇಳಿದಂತೆ ಶೇಷಪ್ಪಯ್ಯವರು ತಮಗೆ ಬದುಕು ನೀಡಿರತಕ್ಕಂತಹ ಇದೇ ಸಂಸ್ಥೆಗೆ, ಇದಕ್ಕೆ ಮಾತ್ರ ಅಲ್ಲ, ಗುರುಗಳು ಚಿಕ್ಕಮಗಳೂರಲ್ಲಿ ಕೂಡ ಆ ಜವಾಬ್ದಾರಿ ಕೊಟ್ಟರು. ಅಲ್ಲೂ ಒಂದಿಷ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಎತ್ತರಕ್ಕೆ ಏರಿಸಿದ್ದಾರೆ. ಇವೆಲ್ಲ 70, 80 ಅನ್ನುವಂತಹದ್ದೆಲ್ಲ ನಮ್ಮ ಬದುಕಿನಲ್ಲೊಂದು ಪ್ರಮುಖ ಘಟ್ಟಗಳು. ಈ ತನಕ ಮಾಡಿದ ನಾವು ದೇವರ ಸೇವೆ ಅಂತ ಏನಿದೆ ಅದನ್ನೆಲ್ಲ ಇಂತಹ ಘಟ್ಟಗಳಲ್ಲಿ ದೇವರೇ ನನಗೆ ಇಂತಹ ಶರೀರ ಕೊಟ್ಟಿದ್ದಿ, ಅದರಲ್ಲಿ ನಿನ್ನ ಸೇವೆ ನಾನು ಈ ಮಟ್ಟಿಗೆ ಮಾಡಿದ್ದೇನೆ, ಈ ತನಕ ಮಾಡಿದ್ದೆಲ್ಲ ನಿನಗೆ ಕೃಷ್ಣಾರ್ಪಣ, ಇನ್ನು ಮುಂದೆ ಮಾಡುವಂತಹದ್ದಕ್ಕೆಲ್ಲ ನೋಡಿ ಇದು ಸಂಕಲ್ಪ ಅಂತ ಹೇಳಿಕೊಂಡು ಈ ವಿಶೇಷ ಘಟ್ಟಗಳಲ್ಲಿ ಈ ತನಕ ಮಾಡಿದ್ದನ್ನೆಲ್ಲ ಕೃಷ್ಣಾರ್ಪಣ ಅಂತ ಹೇಳಿಕೊಂಡು ದೇವರಿಗೆ ಸಮರ್ಪಣೆ ಮಾಡಬೇಕಂತೆ. ಇನ್ನು ಮುಂದೆ ಇದೇ ರೀತಿ ನಿನ್ನ ಸೇವೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಬದುಕನ್ನು ಸಾಗಿಸಬೇಕಂತೆ. ನಮ್ಮ ಬದುಕು ಅದು ದೇವರ ಪೂಜೆ ಆಗಿರಬೇಕು. ದೇವರು ಗುಡಿಯೊಳಗಿದ್ದಾನೆ, ಆದರೆ ಗುಡಿಯೊಳಗೆ ಮಾತ್ರ ಇರೋದಲ್ಲ. ಪ್ರಹ್ಲಾದ ಕೇಳಿದ, ನಿನ್ನ ದೇವರು ಎಲ್ಲಿದ್ದಾನೆ ಅಂತ ಹೇಳಿಕೊಂಡು. ಎಲ್ಲಿದ್ದಾನೆ ಕೇಳೋದಲ್ಲ, ಎಲ್ಲ ಕೇಳು. ಭಗವಂತ ಕೃಷ್ಣನೇ ಅನ್ನಂತಹ ಮಾತು ಭಗವದ್ಗೀತೆಯಲ್ಲಿ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠಿಸಿ. ಸಮಾಜದ ಎಲ್ಲರ ಹೃದಯದೊಳಗೂ ನಾನು ನೆಲೆಸಿದ್ದೇನೆ. ವಿಶೇಷವಾಗಿಂತಹ ಶಿಕ್ಷಣ ಸಂಸ್ಥೆ, ಅದರ ಸೇವೆ ಅಂತಂದರೆ ನಾಡಿನ ಎಲ್ಲರ ಸೇವೆ, ಕೇವಲ ಮಕ್ಕಳ ಸೇವೆ ಮಾತ್ರ ಅಲ್ಲ, ಮಕ್ಕಳನ್ನು ಸರಿದಾರಿ ತರುವ ಮೂಲಕ ಅವರ ಹಿರಿಯರಿಗೂ ಅದರಿಂದ ಅನುಕೂಲ. ಅಂತಹ ದೊಡ್ಡ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರತಕ್ಕಂತಹ ನಮ್ಮ ಶೇಷಪ್ಪಯ್ಯವರು ದಂಪತಿಗಳು ಇವತ್ತು 70 ಹಾಗೂ 80ನೇ ಶಾಂತಿಯನ್ನು ದೇವರ ಸನ್ನಿಧಾನದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ದೇವರು ಇರುವರಿಗೂ ಕೂಡ ಇಡೀ ಕುಟುಂಬಕ್ಕೂ ಒಳ್ಳೆಯ ಆಯುರ್ವೇದ ಭಾಗ್ಯವನ್ನು ಕೊಡಿಸಿ ಅಂತ ವಿಶೇಷ ಸಂದರ್ಭದಲ್ಲಿ ಮುಖ್ಯ ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಹಳ್ಳಿಯಲ್ಲಿ ಬೀಳ್ತಾವ ದೊಡ್ಡ ಗುರುಗಳು ನನ್ನನ್ನು ತಪ್ಪಾಗ್ತಿದೆ, ನನ್ನ ಮಗುವಿನಾಗಿ ನನ್ನನ್ನು ಪೋಷಿಸಿದ್ದಾರೆ. ಈಗಲೂ ಅವರು ಇದ್ದಾರೆ ಅಂತ ಗ್ರಹಿಸಿಕೊಳ್ಳುವ ವ್ಯಕ್ತಿ. ಅವರೊಂದು ಮಾತು ಇಲ್ಲಿ ಕೇಳಿ, ನಿನಗೆ ರಿಟೈರ್ಮೆಂಟ್ಗೆ ನಾನು ಬರೋದಿಲ್ಲ, ಮತ್ತೆ ನಾನು ನಿನ್ನ ಸರ್ವೀಸಿಂದ ಸರಕಾರದ ಸಂಬಳ ನಿಮಗೆ ರಿಟೈರ್ಮೆಂಟ್ ಕಾರ್ಯಕ್ರಮ ಬರ್ತೇನೆ, ಆದರೆ ನನ್ನಿಂದ ನಿಮಗೆ ರಿಟೈರ್ಮೆಂಟ್ ಇಲ್ಲ ಅಂತ ಹೇಳ್ಕೊಂಡು. ಆದರೆ ಅವರ ನಂತರ
ನನಗೆ ಈ ಪ್ರೀತಿ ಸಿಕ್ಕದಾಗಿ ಅಂತ ಒಂದು ನೋವಿತ್ತು. ಗುರುಗಳ ಭಕ್ತಿಯನ್ನು ನೀವು ಕೊಟ್ಟಿದ್ದೀರಿ. ಗೋವಿಂದ 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 ಹರೇ ನಾರಾಯಣ ಕೃಷ್ಣಾನ ವಾಸುದೇವಾಯ ಹರೇ ಪರಮಾತ್ಮೇ ಗೋವಿಂದಾಯ ನಮೋ ನಮಃ. ಶ್ರೀಯುತ ಶೇಷಪ್ಪಯ್ಯವರು ನಮ್ಮ ರಾಮಕುಂಜೇಶ್ವರ ಶಾಲೆಯಲ್ಲಿ ದೈಹಿಕ ಶಿಕ್ಷಣ ತರಬೇತುದಾರರಾಗಿ ಸೇರ್ಪಡೆಗೊಂಡು ಬದುಕಿನುದ್ದಕ್ಕೂ ಕೂಡ ಸಂಸ್ಥೆಯ ಸೇವೆಯನ್ನು, ಸಮಾಜದ ಸೇವೆಯನ್ನು ಮಾಡಿದವರು. ಅವರು ತಮ್ಮ ಈ ವೃತ್ತಿ ಜೀವನದಲ್ಲಿ ವೃತ್ತಿಗೆ ಎಷ್ಟು ನ್ಯಾಯವನ್ನು ಒದಗಿಸಿದ್ದಾರೆ ಎಂಬುದಕ್ಕೆ ಅವರ ಇವತ್ತಿನ ದೃಢವಾಗಿರತಕ್ಕಂಥ ಶರೀರವೇ ಸಾಕ್ಷಿಯಾಗಿ ನಿಂತಿದೆ. ದೇವರು ಕೊಟ್ಟಿರುವ ಈ ಶರೀರವನ್ನು ಅದು ದೇವರ ಸೇವೆ ಅಂತ ಹೇಳಿಕೊಂಡು ಸಮಾಜದ ಎಲ್ಲರೊಳಗಿರತಕ್ಕಂತಹ ದೇವರ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿ ಈ 80 ವರ್ಷಗಳ ಕಾಲ ತಾವು ಮಾಡಿರುವ ದೇವರ ಸೇವೆಯನ್ನು 80ನೇ ವರ್ಷದ ಸಹಸ್ರಚಂದನ ದರ್ಶನ ಶಾಂತಿಯ ಈ ಕಾಲದಲ್ಲಿ ಕೃಷ್ಣಾರ್ಪಣ ಅಂತ ಭಗವನಿಗೆ ಅರ್ಪಣೆಗೈದು, ಭಗವಂತ ಇನ್ನು ಮುಂದೆಯೂ ಕೂಡ ನಿನ್ನ ಸೇವೆಯನ್ನು, ಸಮಾಜ ಸೇವೆಯನ್ನು ಹಿತೋಪದೇಶವಾಗಿ ಮಾಡುವಂತೆ ಒಳ್ಳೆಯ ಆಯುರಾರೋಗ್ಯಪೂರ್ಣವಾಗಿರತಕ್ಕಂತಹ ಬದುಕನ್ನು ನೀಡು ಅಂತ ಹೇಳಿಕೊಂಡು ಪ್ರಾರ್ಥಿಸುವ ವಿಶೇಷ ಸಂದರ್ಭದಲ್ಲಿ ನಾವು ದೇವರದನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದಂಪತಿಗಳಿಗೆ ಭಗವಂತ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ